ಕೋಟಿಗಟ್ಟಲೆ ಭಕ್ತರ ಹೃದಯವನ್ನು ನಮ್ಮ ಸಮಿತಿಯು ಗೆದ್ದುಕೊಂಡಿದೆ ಅಂತ ಹೇಳಿದಕ್ಕೆ ಸ್ನಾನ ಮುಗಿಸಿಕೊಂಡು ಬರುವ ಕಾರ್ಯಕ್ರಮದಲ್ಲಿ ಸೇರಿರುವ ಜನಸಂಖ್ಯೆಯೇ ಸಾಕ್ಷಿ. ಈಗ ಸಿಡಿಮದ್ದಿನ ವಿಷಯದಲ್ಲೇ ಆಗಿರ್ಬಹುದು, ಭಕ್ತರಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ವರ್ಷಗಳದು ಪುತ್ತೂರು ಜಾತ್ರೆ ಉತ್ಸವ ಕಾರ್ಯಕ್ರಮ ಈ ರೀತಿ ಆಗತ್ತೆ. ರಕ್ತೇಶ್ವರಿ ಅಮ್ಮನನ್ನು ತಾಂಬೂಲ ಪ್ರಶ್ನೆಯಲ್ಲಿ ನಾವು ಒಳಗೆ ಕರೆಸಿಕೊಂಡ ನಂತರ ಮಹಾಲಿಂಗೇಶ್ವರ ದೇವರದ ವಠಾರದಲ್ಲಿ ನಡೆಯುವ ಚಿತ್ರಣವನ್ನೇ ಭಾವನೆ ಆಗಿದೆ ಅಂತೇಳಿ ನಾನು ಹೇಳ್ತೇನೆ. ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದೆವು. ನೋಡಿ, ಇವತ್ತಿಗವರೆಗೊಂದು ಮಳೆ ಉಂಟಾ? ಎಲ್ಲವೂ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಿದೆ. ಭಕ್ತಾದಿಗಳ ಸಹಕಾರ ನಾನು ಗ್ರಹಿಸಿದ್ದಕ್ಕಿಂತ ಹೆಚ್ಚು ಸಿಕ್ಕಿದೆ. ಅನ್ನಛತ್ರ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು 100ಕ್ಕೆ 100ರಷ್ಟು ಸಕ್ಸಸ್ ಆಗಿದೆ. ಡೆಲ್ಲಿಯಿಂದ ಅವರು ಇದನ್ನೆಲ್ಲ ನೋಡಿ ಆ ದಿವಸ ದರ್ಶನ ಬಲಿಗೆ ಅಂತ ಹೇಳಿ ಅವರು ವಿಮಾನದಲ್ಲಿ ಬರುವಂತ ಕೆಲಸ ಆಗಿದೆ. 85% ಜಾತ್ರೆ ಸಕ್ಸಸ್ ಆಗಿದೆ ಅಂದುಕೊಂಡ ಹಾಗೆ. ಬರುವ ಸಲ 100ಕ್ಕೆ 100 ಸಕ್ಸಸ್ ಆಗಿದೆ. ಕೆಲವು ಕಡೆ ಕಟ್ಟೆ ಉಂಟು. ಕಟ್ಟೆ ಅಂದ್ರೆ ಹೋಗಿ ಪೀಠವನ್ನು ಕೂತುಗೊಳಿಸುವುದು, ಪೂಜೆ ಮಾಡುದು. ಮಹಾಲಿಂಗೇಶ್ವರ ದೇವರ ಕಟ್ಟೆ ಅಂದ್ರೆ ಹಾಗೆಲ್ಲ, ಅದು ಅಷ್ಟು ಪವಿತ್ರತೆ ಬೇಕು. ಕಟ್ಟೆ ಅಂದ್ರೆ ಕಟ್ಟೆ ಹಾಗೆ ಬೇಕು. ಅದನ್ನು ಕಾಲ ಚೇಂಜ್ ಆದಾಗ ಅಲ್ಲಿ ಕೆಲವು ಸಿಸ್ಟಮ್ಗಳು ಚೇಂಜ್ ಆಗಬೇಕಾಗ್ತದೆ. ಎಲ್ಲ ವರ್ತಕರಿಗೆ ಬಹಳ ವ್ಯಾಪಾರ ಆಗಿದೆ. ಮತ್ತೆ ಕರಸೇವಕರಂದ್ರೆ ಈ ನಮ್ಮ ದೇವಸ್ಥಾನದ ಆಸ್ತಿ ಹೇಳಿದರು. ಯಾವ ಅಧ್ಯಕ್ಷರು ಕೂಡ ಈ ವೀರಮಂಗಲಕ್ಕೆ ಬರಲಿಲ್ಲ ಕಾಲ್ನಡಿಗೆಯಲ್ಲಿ. ನೀವು ನಮ್ಮೊಟ್ಟಿಗೆ ಬರ್ಬೇಕಂತೇಳಿ ಕರಸೇವಕರು ಯಾವುದನ್ನು ಹೇಳಿದ್ರು ನಾನು ಸ್ಪಂದಿಸುತ್ತೇನೆ. ಹಾಗೆ ನಾನು ಇದು ಅವರೊಟ್ಟಿಗೆ ಕಾಲ್ನಡಿಗೆ ಜಾಥಾದಲ್ಲಿ ಅಲ್ಲಿವರೆಗೆ ಹೋಗಿ ಇಲ್ಲಿವರೆಗೂ ಅವರೊಟ್ಟಿಗೆ ಬಂದಿದ್ದೇನೆ. ಅಷ್ಟು ಭಕ್ತರಿಗೆ ಸಿಡಿಮದ್ದಿನ ವಿಷಯದಲ್ಲಿ ಭಾರಿ ಖುಷಿಯಾಗಿದೆ. ಕರಸೇವಕರ ಹತ್ರ ನಾನು ಬೇಡಿಕೊಳ್ಳುವುದು ಇಷ್ಟೇ, ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂದರೆ ಹೀಗೆ ಆಗಬೇಕು. ಇದೇ ಸಿಡಿಮದ್ದು ಬೇಕು, ಇದೇ ಸಂಭ್ರಮ ಬೇಕು, ಇದೇ ಅನ್ನಪ್ರಸಾದ ಬೇಕು, ಇದೇ ಸಡಗರ ಬೇಕು. ಇದನ್ನು ಯಾವ ಸಮಿತಿ ಬಂದರೂ, ಯಾವ ಅಧ್ಯಕ್ಷರು ಬಂದರೂ ಯಾವುದೇ ಒಂದು ಕುಂದುಕೊರತೆ ಕಡಿಮೆ ಆಗಬಾರ್ದು. ಅದನ್ನು ಭಕ್ತರು ನೋಡಿಕೊಳ್ಳುವಂಥ ಕೆಲಸ ಆಗಬೇಕು. ಹೈಕೋರ್ಟಲ್ಲಿ ಈಗಾಗಲೇ ಕೇಸುಗಳುಂಟು. ಈ ವ್ಯವಸ್ಥಾಪನಾ ಸಮಿತಿ ರದ್ದಾಗಬೇಕಂತೇಳಿ. ಅಲ್ಲದೆ ಇಲ್ಲಿ ಕೆಳಗಿನ ಕೋರ್ಟಲ್ಲಿಯೂ ಕೇಸ್ ಆಗ್ತದೆ. ಯಾವಾಗ ಇರ್ತದೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಟ್ಟಾರೆ ನಾವು ಹಂದಿಯಾಗೆ 100 ವರ್ಷ ಬಾಳುಗದ ನಂದಿಯಾಗೆ 3 ವರ್ಷ ಬದುಕೋದನ್ನು ಕಲಿತೇವೆ. ಕೆಲಸ ಆಗಬೇಕು ಅಧ್ಯಕ್ಷರಂತೇಳಿ ಮಾಡಿಕೊಟ್ಟ ಕರಸೇವಕರ ದಂಡೇ ನಮ್ಮೊಂದಿಗೆ ಇದೆ. ಎಲ್ಲ ಪಕ್ಷಾತೀತವಾಗಿ ಇವತ್ತಿಲ್ಲಿ ಪಾಲ್ಗೊಂಡಿದ್ದಾರೆ. 4 ತಿಂಗಳಲ್ಲಿ ನಾವು ಮಾಡಿದ ಕೆಲಸ ಕಾರ್ಯದಲ್ಲಿ ನಮಗೆ ಬೇಕಷ್ಟು ತೃಪ್ತಿ ಇದೆ. ನಮಗೆ ಒಂದು ಅಂತ ಹೇಳಿದ್ರೆ ಈ ದೇವಸ್ಥಾನವನ್ನು ಹೇಗೆ ತೆಕ್ಕೊಂಡು ಹೋಗ್ಬೇಕಂತ ಹೇಳೋ ಒಂದು ಆ ಹಿಡಿತ ಬಂತು. ಹೀಗೆ ಮಾಡು, ಇಂಥ ಹೊತ್ತಿಗೆ ಇದು ಮಾಡು ಅಂತ ಹೇಳೋ ಒಂದು ಶಕ್ತಿ ನಮ್ಮ ಹಿಂದೆ ಇದ್ದೇ ಇದೆ. ಇದರಿಂದ ಫಾಸ್ಟ್ ಇದರಿಂದ ಸ್ಲೋ ನಾವು ಆಗುದಿಲ್ಲ. ನನ್ನ ಬಗ್ಗೆ ಏನು ಹೇಳಿ, ಯಾರೇ ಇದು ಮಾಡಲಿ, ನಾನು ಮಾಡಿದ ಕೆಲಸದಲ್ಲಿ ನನಗೆ ತೃಪ್ತಿ ಬೇಕು. ಟೀಕೆ ಈಶ್ವರ ಭಟ್ರ ಮೇಲೆ ಇನ್ನೂ ಬರಲಿ, ನನಗೆ ಏನಾಗುವುದಿಲ್ಲ. ನನ್ನ ತೋಟದಲ್ಲಿ ಅಡಿಕೆಯೂ ಕಡಿಮೆ ಆಗುವುದಿಲ್ಲ, ನನ್ನ ವೇಗವೂ ಕುಂಠಿತ ಆಗುವುದಿಲ್ಲ. ನಾನು ಅಭಿವೃದ್ಧಿ ಮಾಡಿಯೇ ಮಾಡ್ತೇನೆ. ಇನ್ನೂ 10 ಕೇಸು ದೇವಸ್ಥಾನದ ಬಗ್ಗೆ ನನ್ನ ಮೇಲೆ ಬಿದ್ದರೂ ನಾನು ಹೆದರುವುದಿಲ್ಲ. ಯಾಕೆಂತ ಹೇಳಿದರೆ ನನಗೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಉಂಟು. ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ 2025ನೇ ಸಾಲಿನ ಜಾತ್ರಾ ಮಹೋತ್ಸವ ಈಗಾಗಲೇ ಧ್ವಜಾರೋಹಣ ನೆರವೇರಿ ಆ ಬಳಿಕ ಪ್ರತಿದಿನ ದೇವರ ಉತ್ಸವಗಳು ನಡೆದು, ಪೇಟೆ ಸವಾರಿ ನಡೆದು, ಮಹಾರಥೋತ್ಸವ ನಡೆದು, ಅವಭೃತ ಸವಾರಿ ನಡೆದು, ಧ್ವಜ ಅವರೋಹಣ ಕೂಡ ಆಗಿದೆ. ಸೊ ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ಪುತ್ತೂರು ಜಾತ್ರೆ ಸಮಾಪ್ತಿಗೊಂಡಿದೆ ಅನ್ನುವಂಥದ್ದನ್ನು ಕೂಡ ಹೇಳಬಹುದು. ಆದರೆ ಈ ಬಾರಿ ಪುತ್ತೂರು ಜಾತ್ರೆ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಅದರ ಜೊತೆಗೆ ಬಹಳಷ್ಟು ವಿಭಿನ್ನವಾಗಿ ಈ ಬಾರಿ ಒಂದು ಗುರುತಿಸಿಕೊಂಡಿದೆ ಅನ್ನುವಂಥದ್ದು. ಅಂದರೆ ದೇವಳದಲ್ಲಿ ಆಗಿರುವಂತಹ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಹೊಸ ವಿಚಾರಗಳು, ಹೊಸ ಅನ್ನಛತ್ರದ ವಿಚಾರಗಳಾಗಿರ್ಬೋದು, ಈ ರೀತಿ ಅನೇಕ ವಿಚಾರಗಳಲ್ಲಿ ಈ ಬಾರಿ ಪುತ್ತೂರು ಜಾತ್ರೆಯನ್ನ ಭಕ್ತರು ಒಂದು ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಆಗಿರುವಂತಹ ಒಂದಷ್ಟು ಹೊಸ ವ್ಯವಸ್ಥೆಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಈ ಬಾರಿಯ ಜಾತ್ರೆ ಹೇಗಾಯಿತು, ವ್ಯವಸ್ಥೆಗಳನ್ನ ಹೇಗೆ ಮಾಡಿಕೊಂಡಿದ್ರು, ಅದರ ಒಂದು ಪರಿಣಾಮ ಹೇಗಾಯಿತು, ಒಟ್ಟು ಜಾತ್ರೆಯ ಸ್ವರೂಪದಲ್ಲಿ ಏನೇನೆಲ್ಲ ಬದಲಾವಣೆಗಳಾಯಿತು, ಮತ್ತೆ ಭಕ್ತರಿಂದ ಯಾವ ರೀತಿಯ ಒಂದು ಫೀಡ್ಬ್ಯಾಕ್ ಅಂದ್ರೆ ಸ್ಪಂದನೆ, ಪ್ರತಿಕ್ರಿಯೆ ದೊರಕಿತು, ಎಲ್ಲದರ ಬಗ್ಗೆ ನಾವು ಮಾತನಾಡಬೇಕು. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಜಿಗುಡ್ಡೆ ಈಶ್ವರ ಭಟ್ ಅವರಿದ್ದಾರೆ. ಅವರ ಜೊತೆಗೆ ಒಂದಷ್ಟು ಮಾತನಾಡೋಣ ಅನ್ನುವಂಥದ್ದನ್ನ ಹೇಳ್ತಾ, ಯಾಕೆ ಅವರನ್ನ ಮಾತನಾಡಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ರೆ, ಪ್ರತಿ ಉತ್ಸವದ ಈ ಒಂದು ಇಷ್ಟು ದಿನಗಳ ಪ್ರತಿ ಉತ್ಸವದಲ್ಲೂ ಕೂಡ ಅವರು
ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಪ್ರತಿದಿನ ದೇವರ ಪೇಟೆ ಸವಾರಿ ಜೊತೆಗೆ ಪ್ರತಿ ಕಟ್ಟೆಗೆ ತೆರಳಿದಂಥವರು. ದೇವರ ಅವಭೃತ ಸವಾರಿಯ ದಿನ ಕೂಡ ಇಲ್ಲಿಂದ ವೀರಮಂಗಲದವರೆಗೂ ಕೂಡ ಭಕ್ತರ ಜೊತೆಗೆ ದೇವರ ಜೊತೆಗೆ ಕಾಲ್ನಡಿಗೆಯಲ್ಲೇ ಸಾಗಿ ಕಾಲ್ನಡಿಗೆಯಲ್ಲೇ ವಾಪಸ್ ಬಂದು ಈ ಒಂದು ಜಾತ್ರೆಯ ಸಂಭ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅನ್ನುವಂಥದ್ದು. ಸೊ ಹಾಗಿದ್ದಾಗ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಬೇಕು. ಸೊ ಇದೆಲ್ಲ ನಮಗೆ ಹೇಗೆ ಗೊತ್ತು ಅಂತ ಹೇಳಿದ್ರೆ, ಎಲ್ಲ ಕಾರ್ಯಕ್ರಮಗಳು ಸುದ್ದಿಯಲ್ಲಿ ನಿರಂತರವಾಗಿ ನೇರ ಪ್ರಸಾರವಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಗಮನಿಸಿ ಒಂದು ವಿಚಾರಗಳನ್ನು ನಾವು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಅಧ್ಯಕ್ಷರ ಜೊತೆಗೆ ಮಾತನಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಾಯ್ತು ಸರ್ ಜಾತ್ರೆ? ಪುತ್ತೂರು ಒಡೆಯನ 25ನೇ ಜಾತ್ರೋತ್ಸವ ಕೋಟಿಗಟ್ಟಲೆ ಭಕ್ತರ ಹೃದಯವನ್ನು ನಮ್ಮ ಸಮಿತಿಯು ಗೆದ್ದುಕೊಂಡಿದೆ ಅಂತ ಹೇಳಿದ್ದಕ್ಕೆ ಈ ಜಾತ್ರೋತ್ಸವದಲ್ಲಿ ಇವತ್ತಿನ ಬೆಳಗ್ಗಿನ ಕಾರ್ಯಕ್ರಮ, ಸ್ಥಾನ ಮುಗಿಸಿಕೊಂಡು ಬರುವ ಕಾರ್ಯಕ್ರಮದಲ್ಲಿ ಸೇರಿರುವ ಜನಸಂಖ್ಯೆಯೇ ಸಾಕ್ಷಿ. ಈ ಹಿಂದೆ ಜಾತ್ರೋತ್ಸವ ಕಳೆದ ಬಾರಿ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ಅವರು ನಮಗೆ ಜವಾಬ್ದಾರಿಗಳನ್ನು ಕೆಲವು ಕೊಟ್ಟಿದ್ದರು. ನಮಗೊಂದು ಊಟದ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆದರೆ ಅಲ್ಲಿ ಯಾವಾಗ ಆಗು ಹೋಗುಗಳನ್ನೆಲ್ಲ ನಾವು ನೋಡಿಕೊಂಡೆವು. ಹೇಗೆ ಮಾಡಿದರೆ ಹೇಗೆ, ಹೀಗೆ ಮಾಡಿದರೆ ಹೇಗೆ ಅಂತೇಳಿ. ಈ ವರ್ಷದ ಜಾತ್ರೆಯಲ್ಲಿ ಸಾಧಾರಣ ಅದನ್ನು 60-70% ತಿದ್ದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದೆವು. ಮೊದಲು ನಾವು ಇಲ್ಲಿ ಕಮಿಟಿ ಬರುವಾಗಲೇ ಅನ್ನ ಪ್ರಸಾದಕ್ಕೆ ಮಹತ್ವ ಕೊಟ್ಟೆವು. ಜಾತ್ರೆಯೋತ್ಸವ ಸಮಯದಲ್ಲಿ ಅನ್ನ ಪ್ರಸಾದ ಅಲ್ಲಿ ಮಾಡಿದರೆ ಏನಂತೇಳಿ ನಮಗೆ ಆಯಿತು. ಅದೊಂದು ಅಚ್ಚುಕಟ್ಟಾಗಿ ಅದರ ಬಗ್ಗೆ ನಾವು ಹೆಚ್ಚು ವಿವರಿಸಬೇಕಂತೆಲ್ಲ, ಹೇಗೆ ಆಗಿದೆ ಅಂತೇಳಿ ಭಕ್ತರಿಗೂ ಗೊತ್ತುಂಟು, ನಿಮಗೂ ಗೊತ್ತುಂಟು. ಅಲ್ಲಿ ಒಟ್ಟಾರೆ ಅಕ್ಷಯವಾಗಿ ಬಂದಿದೆ. ಮತ್ತು ಇನ್ನಿತರ ವಿಷಯಗಳಲ್ಲಿ ಈಗ ಸಿಡಿಮದ್ದಿನ ವಿಷಯದಲ್ಲೇ ಆಗಿರ್ಬೋದು, ಭಕ್ತರಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಫೋನುಗಳು ಗೀನುಗಳು. ಮೊನ್ನೆ ಎಷ್ಟೋ ಲಕ್ಷ ಕಟ್ಟಲೆ ಜನ ತಮ್ಮ ಮೊಬೈಲಲ್ಲಿ ನಿಮಗೆ ಮೊಬೈಲೆಲ್ಲ ಹಾಕಿರೋದನ್ನು ನೀವು ನೋಡಿದ್ದೀವಿ. ಸಾಧಾರಣ ಎಷ್ಟೋ ವರ್ಷಗಳದು ಆಯಿತು ಇಂಥ ಒಂದು ಕಾರ್ಯಕ್ರಮ ಆಗದೆ, ಪುತ್ತೂರು ಜಾತ್ರೋತ್ಸವ ಕಾರ್ಯಕ್ರಮ ಈ ರೀತಿ ಆಗದೆ. ಅಂದರೆ ಎಲ್ಲ ನೋಡಿ, ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ, ಉಳ್ಳಾಲ್ತಿ ಅಮ್ಮನವರ ಆಶೀರ್ವಾದದಿಂದ, ರಕ್ತೇಶ್ವರಿ ಅಮ್ಮನನ್ನು ತಾಂಬೂಲ ಪ್ರಶ್ನೆಯಲ್ಲಿ ನಾವು ಒಳಗೆ ಕರೆಸಿಕೊಂಡ ನಂತರ ಈ ಮಹಾಲಿಂಗೇಶ್ವರ ದೇವರದ ವಠಾರದಲ್ಲಿ ನಡೆಯುವ ಚಿತ್ರಣವನ್ನೇ ಬದಲಾಯಿಸಿ ಅವಣೆ ಆಗಿದೆ ಅಂತೇಳಿ ನಾನು ಹೇಳ್ತೇನೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಮಗೆ ಅಲ್ಲೇ ಅನ್ನ ಪ್ರಸಾದ ನೀಡಬೇಕಂತ ಹೇಳಿದ್ದು ಯಾರು? ಯಾವುದೋ ಒಂದು ಶಕ್ತಿ ಪ್ರೇರಣೆ ಕೊಟ್ಟದ್ದು. ಇದರ ಬಗ್ಗೆ ಡೌಟೇ ಬೇರೆ. ಈಗ ನೋಡಿ, ಪಲ್ಲ ಪೂಜೆ ಯಾವಾಗಲೂ ಆಗಬೇಕಂತೇಳಿ ಹೇಳಿದ್ದು ಯಾರು? ಯಾರೂ ಅಲ್ಲ. ನಮಗೊಂದು ಪ್ರೇರಣೆ ಸಿಕ್ಕಿತ್ತು. ಪ್ರತಿಯೊಂದು ಹಂತದಲ್ಲಿ ಜೋರು ಮಳೆ ಬಂತು. ಮೊನ್ನೆ ಮಳೆ ಬರುವಾಗ ತಂತ್ರಿ ವರ್ಗದವ್ರನ್ನು ಹೋಗಿ ನಾವು ಗರ್ಭಗುಡಿಯಲ್ಲಿ ಕೆದಿಲ ಎಲ್ಲ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದೆವು. ನೋಡಿ, ಇವತ್ತಿಗೊರೆಗೊಂದು ಮಳೆ ಉಂಟಾ? ನಮಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು, ಮಳೆ ಬೇಡ ಅಂತೇಳಿ ಅಲ್ಲ, ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಹೇಳುವ ಉದ್ದೇಶನ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತಿಗೆ ನಮಗೆ ತೊಂದರೆ ಆಗಿದೆ? ಯಾವುದರಲ್ಲಿ ತೊಂದರೆ ಆಗಲಿಲ್ಲ. ಎಲ್ಲವೂ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗಿದೆ. ಹಾಗೂ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನ ಮತ್ತು ಭಕ್ತಾದಿಗಳ ಸಹಕಾರ ಬಹಳ ನಾನು ಗ್ರಹಿಸಿದ್ದಕ್ಕಿಂತ ಹೆಚ್ಚು ಸಿಕ್ಕಿದೆ. ಭಕ್ತಾದಿಗಳಿಗೆ ಕರಸೇವಕರು ನೋಡಿ, ಒಂದು 100 ಜನ ಬಳಸಲಿಕ್ಕೆ ಬೇಕಾದರೆ 400-500 ಜನ. ನಾನು ಬ್ಯಾಜ್ ಕೊಡುವುದನ್ನೇ ನಿಲ್ಲಿಸಿದ್ದೆ. ಯಾಕೆ? ಸ್ವಯಂ ಸೇವಕರಿಗೆ. ಅಂದರೆ ಯಾರಾದರೂ ಒಂದು ಘಟನೆ ಯಾವುದೇ ಆಗದೆ, ಒಬ್ಬರ ಮನಸ್ಸಿಗೆ ಬೇಜಾರಾಗಿರುವುದು, ಇದು ಆಗೋದು ಯಾವುದು ಆಗದೆ ಬಹಳ ವ್ಯವಸ್ಥಿತ ರೂಪದಲ್ಲಿ ಇಲ್ಲಿ ಕಾರ್ಯಕ್ರಮ ಆಗಿದೆ. ಅನ್ನಛತ್ರ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು 100ಕ್ಕೆ 100ರಷ್ಟು ಸಕ್ಸಸ್ ಆಗಿದೆ. ನೋಡಿ, ಈ ಒಂದು ದಿವಸ ಸ್ವಲ್ಪ ಡಿಲೇ ಆದ್ದು ಮಾತ್ರ. ಎಲ್ಲಾದರೂ ಪಾಯಸ ಚಪ್ಪೆ ಆದ್ದು ಅದು ಇದಲ್ಲ, ಸ್ವಲ್ಪ ಡಿಲೇ ಆಯಿತು. ಮರ ದಿವಸ ಅದನ್ನು ರಪ್ಪ ಸರಿ ಮಾಡಿದೆವು, ತಿದ್ದುಕೊಂಡೆವು. ಅದೇ ತಿದ್ದುಕೊಂಡದಂದರೆ ಹೇಗೆ? ಊಟ ಪಲ್ಲ ಪೂಜೆ ಬೇಗ ಮಾಡುವ ಹಾಗೆ ಮಾಡಿ 12:15-12ವರೆಗೆ ಊಟ ಶುರು ಮಾಡೋದು. ಮತ್ತು ಅಲ್ಲಿ ಬಿಸಿಲಾಗದಾಗೆ ಎಲ್ಲ ಶಾಮಿಯಾನದ ವ್ಯವಸ್ಥೆ, ಇಂಥದ್ದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲಿ ಇದು ನೋ ಎಂಟ್ರಿ, ಊಟದ ಹತ್ರ ವಾಹನ ಬರಲಿಕ್ಕಿಲ್ಲ, ಈ ನಮೂನೆ ವ್ಯವಸ್ಥೆಯನ್ನು ಮಾಡಿದೆವು. ಮತ್ತೊಂದು ಕ್ಲೀನಿಂಗ್, ಸ್ವಚ್ಛತೆಗೆ ಬಹಳ ಮಹತ್ವ ಕೊಟ್ಟೆವು. ಮತ್ತು ಫ್ಯಾನ್, ಇದು ಶಾಸಕರು ಆ ಜಂಬೋ ಫ್ಯಾನು ಬರಬೇಕಂತ ಹೇಳಿದ್ರು, ಅದನ್ನು ಹಾಕಿಸುವಂಥ ವ್ಯವಸ್ಥೆ. ಮತ್ತು ಎಲ್ಲ ಭಕ್ತರುಗಳು ಒಬ್ಬರು ಮೊನ್ನೆ ಹೇಳಿದರು, ಡೆಲ್ಲಿಯಿಂದ ಅವರು ಇದನ್ನೆಲ್ಲ ನೋಡಿ
ಆ ದಿವಸ ದರ್ಶನ ಬಲ್ಲಿಗೆ ಅಂತೇಳಿ ಹೇಳಿ ಅವರು ವಿಮಾನದಲ್ಲಿ ಬರುವಂಥ ಕೆಲಸ ಆಗಿದೆ ಅಂತ. ಈ ದೂರ ದೂರದ ಎಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತರುಗಳು ಟಿ ವಿಗಳನ್ನು ಮೊಬೈಲ್ಗಳನ್ನು ನೋಡಿ ಇಲ್ಲಿಗೆ ಎಷ್ಟೋ ಸಂಖ್ಯೆ ಭಕ್ತರುಗಳು ಬಂದಿದ್ದಾರೆ. ಮತ್ತೆ ಏನಂತ ಹೇಳಿದರೆ ನೋಡಿ, ಈಗ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ನಾವು ಗ್ರಹಿಸಿದಂತೆ ನನ್ನ ಲೆಕ್ಕಲ್ಲಿ ಒಂದು 85, ನಾವು ನಮ್ಮದು ಹೀಗೆ ಆಗಬೇಕಂತ ಉಂಟು. 85% ಜಾತ್ರೆ ಸಕ್ಸಸ್ ಆಗಿದೆ ಅಂದುಕೊಂಡಾಗೆ. ಬರುವ ಸಲ 100ಕ್ಕೆ 100 ಸಕ್ಸಸ್ ಆಗ್ತದೆ. ಯಾಕಂತ ಹೇಳಿದರೆ ನನಗೆ 15% ಇಲ್ಲಿ ಆಗುವ ತಪ್ಪುಗಳು ಗೊತ್ತಾಗಿದೆ. ಒಂದು ಟೈಮಿಗೆ ನಾವು ಮಹತ್ವ ಕೊಟ್ಟಿದ್ದೇವೆ, ಸ್ವಚ್ಛತೆಗೆ ಮಹತ್ವ ಕೊಟ್ಟಿದ್ದೇವೆ, ಅನ್ನಪ್ರಸಾದಕ್ಕೆ ಮಹತ್ವ ಕೊಟ್ಟಿದ್ದೇವೆ. ಅನ್ನಪ್ರಸಾದ 100ಕ್ಕೆ 100 ಸಕ್ಸಸ್ ಆಗಿದೆ. ಟೈಮ್ಸಲ್ಲಿ ಚೆಂಡೆಯವರನ್ನು, ವಾದ್ಯದವರನ್ನು ಈಗೊಳ್ಳಿ ಲೇಟ್ ಮಾಡಬಾರ್ದು, ಹೀಗೆ ನಿಮಗೆ ಇಷ್ಟಿಷ್ಟು ಟೈಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಮತ್ತು ನೋಡಿ, ಇಲ್ಲಿ ವಾಹನ ಪಾರ್ಕಿಂಗಿನ ಬಗ್ಗೆ ತಿಳ್ಕೊಂಡೆ. ಪ್ರತಿ ಮನೆಯವರು ನನಗೆ ಸಹಕರಿಸಿದ್ದಾರೆ. ಖಾಲಿ ನಾನು ಒಂದು ಪತ್ರಿಕೆಯಲ್ಲಿ ಇದು ಪ್ರಕಟಣೆ ಕೊಟ್ಟದ್ದು. ಪ್ರತಿ ಮನೆಯವರು ಎಷ್ಟೋ ವಾಹನಗಳನ್ನು, ಅಧ್ಯಕ್ಷರೇ ನಮ್ಮ ವಾಹನ 8 ವಾಹನ ನಿಂತಿದೆ, ನಮ್ಮವರಲ್ಲಿ 7 ನಿಂತಿದೆ, ಅಷ್ಟು ಫೋನ್ಗಳು ಬಂದಿದೆ. ಅವರದ್ದು ಇವರದ್ದು ನೋಡಲಿಲ್ಲ, ಎಲ್ಲರದ್ದು ಗೇಟ್ ಓಪನ್ ಮಾಡಿದೆ. ಆದ ಕಾರಣ ಟ್ರಾಫಿಕ್ ಜಾಮ್ ಎಲ್ಲಿಯೂ ಆಗಲಿಲ್ಲ. ಇದು ಹೊಸತನ, ಇದನ್ನೆಲ್ಲ ತಿದ್ದುಕೊಂಡದ್ದು ಅಂತ ಇನ್ನು ತಿದ್ದುಪಡಿ ಮಾಡಿದ್ದೇವೆ. ಈಗ ಇನ್ನು ಮುಂದಿನ ದಿವಸದಲ್ಲಿ 100% ಮಾಡ್ತೇವೆ. ಹೇಗೆ ಅಂತ ಹೇಳಿದರೆ 100, ಈಗ ನೋಡಿ ಕಟ್ಟೆ, ಕೆಲವು ಕಡೆ ಕಟ್ಟೆ ಉಂಟು. ಕಟ್ಟೆ ಅಂದರೆ ಹೋಗಿ ಪೀಠವನ್ನು ಕೂತುಗೊಳಿಸೋದು, ಪೂಜೆ ಮಾಡೋದು. ಮಹಾಲಿಂಗೇಶ್ವರ ದೇವರ ಕಟ್ಟೆ ಅಂದರೆ ಹಾಗೆಲ್ಲ, ಅದು ಅಷ್ಟು ಪವಿತ್ರತೆ ಬೇಕು. ಕಟ್ಟೆ ಅಂದರೆ ಕಟ್ಟೆ ಹಾಗೆ ಬೇಕು. ಅದನ್ನೆಲ್ಲ ನಾನು ಅವರನ್ನೆಲ್ಲ ಮೀಟಿಂಗಿಗೆ ಕರೆಸಿ ಅದನ್ನೆಲ್ಲ ಸರಿ ಮಾಡುವಂಥ ವ್ಯವಸ್ಥೆಯನ್ನು ಮುಂದಿನ ಜಾತ್ರೆಗೆ ಮಾಡ್ತೇವೆ. ನೋಡಿ, ಅಲ್ಲಿ ನಮ್ಮ ಈ ವಸಂತ ಕಟ್ಟೆ ಹತ್ರ 400-500 ಪೂಜೆ ಆಗ್ತದೆ. ಆಗ ಗಂಧ ಪ್ರಸಾದ ಅಲ್ಲಿ 2 ಸಲ ಕೊಡ್ತಾರೆ. ಒಂದು ಸಂಕಲ್ಪ ಮಾಡಿ ಕಟ್ಟೆಯಲ್ಲಿ ಕೊಡ್ತಾರೆ, ಮತ್ತು ಪುನಃ ಅಲ್ಲಿ ದೇವರು ತಲೆಯಿಂದ ಹೊತ್ತ ನಂತರ ಕೊಡ್ತಾರೆ. ನಾನು ಇದು ಟೈಮ್ ವೇಸ್ಟ್ ಅಲ್ಲ ಅಂತ ಹೇಳಿದೆ. ಇಲ್ಲ, ಅದು ಮುಡಿಯಿಂದ ಕೊಡೋದು ಅಂತೇಳಿ ಒಬ್ಬರು ಹೇಳಿದ್ರು. ಅದು ಭಕ್ತರು ಕೇಳಲಿಕ್ಕೆ ಇಲ್ಲ ಅಂತ ಹೇಳಿದರು. ಮುಡಿಯಿಂದ ಕೊಡೋದು 3-4 ಜನಕ್ಕೆ, ಮತ್ತು 2-3 ಭಟ್ರುಗಳು, ಅರ್ಚಕರು ಹೀಗೆ ಕೊಡೋದು. ಆಗಲ್ಲಿ ಅರ್ಧ ಗಂಟೆ ಟೈಮ್ ಹೋಯಿತು. ಅದನ್ನು ನೆಕ್ಸ್ಟಿಗೆ ಚೇಂಜ್ ಮಾಡ್ತೇನೆ. ಇದು ಅದು ಹಿಂದಿನ ಕಾಲದಲ್ಲಿ ಇತ್ತು, ಕಟ್ಟೆ ಪೂಜೆ ಮಾಡಿಸಿದವರಿಗೆ ಮುಡಿಯಿಂದ ಕೊಡೋದು ಅಂತೇಳಿ. ಆಗ ಎಷ್ಟು 10-20 ಹಾಗಾದರೆ ಅದನ್ನೇ ಕಂಟಿನ್ಯೂ ಮಾಡಿದರು. ಅದನ್ನು ಕಾಲ ಚೇಂಜ್ ಆದಾಗ ಅಲ್ಲಿ ಕೆಲವು ಸಿಸ್ಟಮ್ಗಳು ಚೇಂಜ್ ಆಗಬೇಕಾಗ್ತದೆ, ಅದನ್ನು ಚೇಂಜ್ ಮಾಡಲಿಲ್ಲ. ಅಲ್ಲಿ ಪ್ರಸಾದ ಕೊಡೋದು 3, ಬೇರೆ 4 ಅರ್ಚಕ, ಯಾಕೆ ಬೇಗ ಕೊಡಲಿಕ್ಕೆ? ಆಗ ಮುಡಿಯಿಂದ ಕೊಡೋದು. ಅದು ಮುಡಿಯಿಂದ ಕೊಡಲಿಕ್ಕೆ ಸಾಧ್ಯ ಉಂಟಾ? ಇದನ್ನೆಲ್ಲ ನಾವು ತಿದ್ದುಪಡಿ ಮಾಡಬೇಕಾಗ್ತದೆ. ಮುಂದಿನ ಜಾತ್ರೆ ಉತ್ಸವದಲ್ಲಿ ಅದನ್ನು ತಿದ್ದುಪಡಿ ಮಾಡ್ತೇವೆ. ಅದಲ್ಲದೆ ನಮ್ಮ ವ್ಯಾಪಾರದ ವಿಷಯದಲ್ಲಿ ಎಲ್ಲ ವರ್ತಕರಿಗೆ ಬಹಳ ವ್ಯಾಪಾರ ಆಗಿದೆ. ಯಾವಾಗಲೂ ಅವರ ಸ್ವಚ್ಛತೆ, ಟಾಯ್ಲೆಟ್ ಬಗ್ಗೆ, ನೀರಿನ ಬಗ್ಗೆ ನಮ್ಮ ಲೋಕೇಶ್ ಗೌಡ, ಪ್ರಕಾಶ್ ಗೌಡ, ರೋಹನ್ ರಾಜು ಅವರೊಂದು 20 ದಿವಸದಿಂದ ಇಲ್ಲಿ ಭಾರೀ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ನನಗೆ ಆಧಾರ ಸ್ತಂಭ ಆಗಿದ್ದಾರೆ. ಎಲ್ಲ ಕರಸೇವಕರು ಆಗಿದೆ, ಆದರೆ ನನ್ನೊಟ್ಟಿಗೆ ಇದ್ದು ಪ್ರಕಾಶ್ ಗೌಡ, ಲೋಕೇಶ್ ಗೌಡ, ರೋಹನ್ ಎಲ್ಲ ಗದ್ದೆಯಲ್ಲಿ ಇದು ಮಾಡೋದು, ಅದನ್ನೆಲ್ಲ ನಾನು ಒಂದು ಪ್ರಬಲವಾಗಿ ಒಂದು 5 ಜನರ ನನಗೆ, ಅವರಿಗೆ ಯಾವ ಹೊತ್ತಲ್ಲಿ ಅವರಿಗೆ ಹೊತ್ತು ಗಿತ್ತು ಲೆಕ್ಕ ಏನಿಲ್ಲ. ಮೊನ್ನೆ 5 ಗಂಟೆಗೆ ನನಗೆ ಫೋನ್ ಬಂತು, ನೀರಿಲ್ಲ ಅಂತೇಳಿ. ಬೆಳಿಗ್ಗೆ ನಾನು ಮನೆಗೆ ಇಟ್ಟಿದ್ದೆ 4:15, 5 ಗಂಟೆಗೆ ಕಾಲ್ ಬಂತು, ನೀರು ಪಕ್ಕ ಪ್ರಕಾಶ್ ಗೌಡನಿಗೆ ಹೇಳಿದೆ. ಆಗ ರಪ್ಪ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಅಂಥ ಒಂದು 5 ಜನರ ತಂಡ ಮಾಡಿದ್ದೆ. ಇಲ್ಲಿ ಏನು ಎಲ್ಲ ವಿಷಯನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಅವರು ಯಾವ ಟೈಮಲ್ಲಿ ಇಲ್ಲಿಗೆ ಹೋಗಿ ಏನು ಮಾಡಬೇಕು ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಕರಸೇವಕರು, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕರಸೇವಕರಂದರೆ ಈ ನಮ್ಮ ದೇವಸ್ಥಾನದ ಆಸ್ತಿಯವರು. ಪ್ರತಿಯೊಂದು ಕರಸೇವಕರು ಎಷ್ಟೋ ಯುವಕ ಮಂಡಳಗಳು, ನಾನು ಹೆಸರು ಹೇಳುವುದಿಲ್ಲ, ಎಷ್ಟೋ ಯುವಕ ಮಂಡಳಗಳು ಅವರು ಇವರೆಲ್ಲ ಸ್ಪಂದಿಸಿದ್ದಾರೆ. ಮತ್ತು ನನ್ನ ಹತ್ರ ಮೊನ್ನೆ ನಮ್ಮ PG ಜಗನ್ನಿವಾಸರವರು, ಅಶೋಕ್ ಕುಮಾರ್ ಇಂದ ಹತ್ರ ನನಗೆ ಮಾರ್ಗದರ್ಶನ ಕೊಟ್ಟವರು ಅವರು. ಭಾರಿ ದೇವಸ್ಥಾನದ ಬಗ್ಗೆ ಅನುಭವ ಉಳ್ಳವರು. ಅವರಿಗೆ ನಿಜವಾಗಿ ನೋಡಿದರೆ ಅವರೊಂದು ಪಕ್ಷದಲ್ಲಿ, ನಾನೊಂದು ಪಕ್ಷದಲ್ಲಿ. ಆದರೆ ದೇವಸ್ಥಾನಕ್ಕೆ ಬರುವಾಗ ನಾನು ಅವರನ್ನು ಮಹಾಲಿಂಗೇಶ್ವರ ದೇವರ ಭಕ್ತರಾಗಿ ನೋಡಿದ್ದೇನೆ. ಅವರು ಕೂಡ ನನ್ನನ್ನು ಭಕ್ತರಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಬಹಳ ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ. ಮೊನ್ನೆ ಹೇಳಿದರು, ಯಾವ ಅಧ್ಯಕ್ಷರು ಕೂಡ ಅಲ್ಲಿ ವೀರಮಂಗಲಕ್ಕೆ ಬರಲಿಲ್ಲ, ಇದು ಕಾಲ್ನಡಿಗೆಯಲ್ಲಿ, ನೀವು ನಮ್ಮೊಟ್ಟಿಗೆ ಬರಬೇಕಂತೇಳಿ. ಕರಸೇವಕರು ಯಾವುದನ್ನು ಹೇಳಿದ್ರು ನಾನು ಸ್ಪಂದಿಸ್ತೇನೆ.
ನನಗೆ ಇದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಹೇಳುವುದಿಲ್ಲ, ಬರ್ತೇನೆ ಅಂತ ಹೇಳಿದೆ. ಹಾಗೆ ನಾನು ಇದು ಅವರೊಟ್ಟಿಗೆ ಕಾಲ್ನಡಿಗೆ ಜಾಥಾದಲ್ಲಿ ಅಲ್ಲಿವರೆಗೆ ಹೋಗಿ ಇಲ್ಲಿವರೆಗೂ ಅವರೊಟ್ಟಿಗೆ ಬಂದಿದ್ದೇನೆ. ಕರಸೇವಕರಿಗೆ ಅಷ್ಟು ಖುಷಿಯಾಗಿದೆ, ಅವರ ಖುಷಿ ನನ್ನ ಖುಷಿ. ಹಾಗೆ ಮಹಾಲಿಂಗೇಶ್ವರ ದೇವರ ಜಾತ್ರೆ ಉತ್ಸವ ಇಲ್ಲಿಗೆ ನಾವು ಸ್ಥಾನಕ್ಕೆ ಹೋಗುವಾಗ ಎಷ್ಟೋ ಸಾವಿರ ಕಟ್ಲೆ ಭಕ್ತರು ಸೇರಿದ್ರು. ಅಲ್ಲಿ ನಮ್ಮ ವಿನಯ ಸುವರ್ಣವರು ಭಾಳ ಒಂದು ವ್ಯವಸ್ಥಿತ ರೂಪವಾಗಿ ಟಾಯ್ಲೆಟಿಗೆ ಮತ್ತು ನಮ್ಮ ಬಟ್ಟೆ ಬದಲಿಸಲಿಕ್ಕೆ ಅದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೀಗ ತಾತ್ಕಾಲಿಕವಾಗಿ ನಾವು ವ್ಯವಸ್ಥೆ ಮಾಡಿದ್ದೇವೆ ಹೊರತು ಮುಂದಿನ ದಿವಸಗಳಲ್ಲಿ ಅಲ್ಲಿ ಪರ್ಮನೆಂಟ್ ವ್ಯವಸ್ಥೆ ನಮ್ಮ ಸಮಿತಿ ಇದ್ದರೆ ಆಗ್ತದೆ. ಅದು ಖಂಡಿತವಾಗಿ ಶಾಸಕರ ಗಮನಕ್ಕೆ ತಂದಿದ್ದೇನೆ. ಅಲ್ಲಿ ಕೂಡ ಏನಾಗಬೇಕು ಆ ಕೆಲಸವನ್ನು ನಮ್ಮ ಸಮಿತಿಯು ಮಾಡ್ತದೆ. ಹಾಗೆ ಸ್ವಚ್ಛತೆ ಹೇಗೆ ಆಗಿದೆ ಅಂತ ಗೊತ್ತುಂಟು ನಿಮಗೆ, ಊಟದ ವ್ಯವಸ್ಥೆ ಹೇಗೆ ಆಗಿದೆ ಅಂತ ಗೊತ್ತುಂಟು. ನೋಡಿ, ಭಕ್ತರುಗಳು ಯಾವಾಗಲೂ ನಾವು ನಂಬಿಕೆಗೆ ದ್ರೋಹ ಮಾಡಬಾರ್ದು. ಎಷ್ಟು ಭಕ್ತಾದಿಗಳು ಸುಮಾರು ಸಿಡಿಮದ್ದಿಗೆ ನಾನು ದುಡ್ಡು ಕೇಳಿದ್ದೇನೆ, ಹೆಚ್ಚಿನವ್ರ ಹತ್ರ ಕೇಳಿದ್ದೇನೆ. ಕೆಲವು ಜನ 5,000, 10,000, 25,000 ಹೀಗೆಲ್ಲ ಕೊಟ್ಟಿದ್ದಾರೆ. ಯಾರೊಬ್ಬರು ರಸೀದಿ ನಾನು ಕೊಡಲಿಲ್ಲ, ರಸೀದಿ ಕೇಳಲೂ ಇಲ್ಲ. ಈಗ ಸಿಡಿಮದ್ದು ನೋಡಿ ಅವರಿಗೆ ಅಷ್ಟು ಕೆಲವೇ ಜನ ಹೇಳಿದ್ದಾರೆ, ಈಶ್ವರಣ್ಣ ಸಿಡಿಮದ್ದು ವಿನಯ ಕೊರೋಡಣ್ಣ ಪಣ್ಲೆ ಐಕ ಯಾನು ಕೊರೋನ ಕಡಿಮೆ ಅಂಡ್ ಬೋಡ್ಸಿ ಸೇರ್ ಅಂತೇಳಿ ಹೇಳಿದ್ದೇನೆ. ಅಷ್ಟು ಭಕ್ತರಿಗೆ ಸಿಡಿಮದ್ದಿನ ವಿಷಯದಲ್ಲಿ ಭಾರಿ ಖುಷಿಯಾಗಿದೆ. ಒಟ್ಟಾರೆ ಎಲ್ಲ ಭಕ್ತರ ಹತ್ರ ನಾನು ಹೇಳೋದು ಇಷ್ಟೇ, ಈ ಮಹಾಲಿಂಗೇಶ್ವರ ದೇವರ ಜಾತ್ರೆಯೋತ್ಸವವು ಅನ್ನ ಪ್ರಸಾದ ಆಗಲಿ, ಸಿಡಿಮದ್ದು ಆಗಲಿ, ಹೂಹಾರ ವ್ಯವಸ್ಥೆ ಆಗಲಿ, ಸ್ವಚ್ಛತೆ, ವ್ಯಾಪಾರ ಎಲ್ಲದಲ್ಲಿಯೂ ಕೂಡ ಮಹಾಲಿಂಗೇಶ್ವರ ದೇವರ ಜಾತ್ರೆ ಹೇಗೆ ಅಂತೇಳಿ ಹೇಳುವುದನ್ನು ನಮ್ಮ ಸಮಿತಿಯು ಭಕ್ತರ ಸಹಕಾರದೊಂದಿಗೆ ತೋರಿಸಿಕೊಟ್ಟಿದ್ದೇವೆ. ನಾನು ಭಕ್ತರ ಹತ್ರ ಬೇಡಿಕೊಳ್ಳುವುದಿಷ್ಟೇ, ನಾವು ವ್ಯವಸ್ಥಾಪನಾ ಸಮಿತಿ ಮಾಡಿದ್ದು ನಮ್ಮ ಶಾಸಕರು ಮಾಡಿದಂತೇಳಿ ನಾವು ಎಲ್ಲೂ ಹೇಳುವುದಿಲ್ಲ. ಶಾಸಕರ ಮಾರ್ಗದರ್ಶನ, ವ್ಯವಸ್ಥಾಪನಾ ಸಮಿತಿಯ ಒಂದು ಎಲ್ಲರೂ ಜವಾಬ್ದಾರಿ ಮತ್ತು ಭಕ್ತರುಗಳ ಸಹಕಾರ, ಕರಸೇವಕರ ಸಹಕಾರ, ಇದರಿಂದೆಲ್ಲ ನಮಗೆ 4 ತಿಂಗಳಲ್ಲಿ ನಾವು ಮಾಡಿದಂಥ ಕೆಲಸವನ್ನು ಜನತೆಗೆ ನಾವು ತೋರಿಸಿಕೊಟ್ಟಿದ್ದೇವೆ. ಎಲ್ಲರ ಸಹಕಾರ, ಎಲ್ಲರ ಒಗ್ಗಟ್ಟಿನಿಂದ ನಾವು ತೋರಿಸಿಕೊಟ್ಟಿದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ಈಶ್ವರ ಭಟ್ರ ಅಧ್ಯಕ್ಷರಾಗಿರ್ಬೋದು, ಇಲ್ಲದ್ರೆ ಇನ್ನೊಂದು ಪಕ್ಷದವರು ಬರಬಹುದು, ಇನ್ನೊಂದು ವ್ಯವಸ್ಥಾಪನಾ ಸಮಿತಿ ಬರುವುದು. ನಾವೆಲ್ಲರೂ ಕೂಡ ಮಹಾಲಿಂಗೇಶ್ವರ ದೇವರ ಚಾಕರಿಗಿರುವವರು ಆದ ಕಾರಣ ಮುಂದಿನ ವ್ಯವಸ್ಥಾಪನಾ ಸಮಿತಿ ಯಾವ ಪಕ್ಷದವೇ ಬರಲಿ, ಯಾವ ಜಾತಿಯೇ ಬರಲಿ, ಪ್ರತಿಯೊಬ್ಬ ಕರಸೇವಕರ ಹತ್ರ ನಾನು ಬೇಡಿಕೊಳ್ಳುವುದೇ ಇಷ್ಟೇ, ಮಹಾಲಿಂಗೇಶ್ವರ ದೇವರ ಜಾತ್ರೆ ಅಂದರೆ ಹೀಗೇ ಆಗಬೇಕು, ಇದೇ ಸಿಡಿಮದ್ದು ಬೇಕು, ಇದೇ ಸಂಭ್ರಮ ಬೇಕು, ಇದೇ ಅನ್ನಪ್ರಸಾದ ಬೇಕು, ಇದೇ ಸಡಗರ ಬೇಕು. ಇದನ್ನು ಯಾವ ಸಮಿತಿ ಬಂದರೂ, ಯಾವ ಅಧ್ಯಕ್ಷರು ಬಂದರೂ ಯಾವುದೇ ಒಂದು ಕುಂದುಕೊರತೆ ಕಡಿಮೆ ಆಗಬಾರ್ದು. ಅದನ್ನು ಭಕ್ತರು ನೋಡಿಕೊಳ್ಳುವಂಥ ಕೆಲಸ ಆಗಬೇಕು. ಎಲ್ಲರೂ ಸೇರಿ ನಾವೆಲ್ಲರೂ ಇದು ಮಹಾಲಿಂಗೇಶ್ವರ ದೇವರ ಚಾಕರಿಗಿರುವುದು. ರಾಜಕೀಯ ಇಲ್ಲದೆ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇನೆ. ಎಲ್ಲ ಪಕ್ಷರು ರಾಜಕೀಯವನ್ನು ಹೊರಗಿಟ್ಟು ಇಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಪಕ್ಷದವರು ಕೂಡ ಬಹಳ ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ನಮ್ಮದು ಒಂದೇ ಗುರಿ, ಹೊರಗೋಗುವ ಪಕ್ಷ ಯಾವುದೇ ಇರಲಿ, ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ. ಇನ್ನು ನಾನು ಎಲ್ಲ ಭಕ್ತರ ಹತ್ರ, ಮಹಾಲಿಂಗೇಶ್ವರ ದೇವರ ಹತ್ರ ಬೇಡಿಕೊಳ್ಳುವುದಿಷ್ಟೇ, ಈ ಕಾರ್ಯಕ್ರಮವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ನಿಮ್ಮೆಲ್ಲರ ಸಹಕಾರದಿಂದ ನಾವು ಹೇಗೆ ಅಂತ ಹೇಳುವುದನ್ನು ತೋರಿಸಿಕೊಟ್ಟಿದ್ದೇವೆ. ಮುಂದಿನ ದಿವಸದಲ್ಲಿ ಇದರಿಂದ ಹೆಚ್ಚು ಆಗಬೇಕಷ್ಟೇ ಹೊರತು ಬರುವ ವರ್ಷ ನಮ್ಮ ಸಮಿತಿ ಇದ್ದರೆ ಅಂತೇಳಿ ನಾನು ಹೇಳುವುದು ಯಾಕೆ ಅಂತ ಹೇಳಿದ್ರೆ, ಹೈಕೋರ್ಟಲ್ಲಿ ಈಗಾಗಲೇ ಕೇಸುಗಳುಂಟು, ಈ ವ್ಯವಸ್ಥಾಪನಾ ಸಮಿತಿ ರದ್ದಾಗಬೇಕಂತೇಳಿ. ಅಲ್ಲದೆ ಇಲ್ಲಿ ಕೆಳಗಿನ ಕೋರ್ಟಲ್ಲಿಯೂ ಕೇಸ್ ಆಗ್ತದೆ. ಯಾವಾಗ ಇರ್ತದೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನಾವು ಹಂದಿಯಾಗೆ 100 ವರ್ಷ ಬಾಳುವುದ ಒಂದು ನಂದಿಯಾಗೆ 3 ವರ್ಷ ಬದುಕೋದನ್ನು ಕಲಿತೇವೆ. ಆದ ಕಾರಣ ನಮ್ಮ ಸಮಿತಿ ಇದ್ದಷ್ಟು ಕಾಲ ಬಹಳ ಒಳ್ಳೆ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಇನ್ನು ಕೂಡ ನೋಡಿ, ಡ್ರೈನೇಜ್ ವ್ಯವಸ್ಥೆ ಆಗಬೇಕು, ವಸತಿ ವ್ಯವಸ್ಥೆ ಆಗಬೇಕು. ಶಾಸಕರು ಹೇಳುವುದೇನು, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಸೌತಡ್ಕ ಇಲ್ಲಿಗೆಲ್ಲ ಬರುವ ಯಾತ್ರಿಗಳು ಪುತ್ತೂರಿನ ಕಡೆ ಬರುವ ಮಹಾಲಿಂಗೇಶ್ವರ ದೇವರ ಕಡೆ ಬರುವಂತೆ ಆಗಬೇಕು ಅಂತ ಹೇಳುವುದು ಅವರದ್ದೊಂದು ಕನಸು. ಆ ಕನಸನ್ನು ನನಸು ಮಾಡುವಂಥ ಕೆಲಸ ನಮ್ಮಿಂದೆಲ್ಲರಿಂದಲೂ ಆಗಬೇಕು. ನೋಡಿ, ಯಾವುದೇ ಒಂದು ವ್ಯಾಪಾರಿಗಳಿಗೆ ಎಷ್ಟು ಖುಷಿಯಾಗಿದೆ ನನಗೆ ಗೊತ್ತುಂಟು. ಯಾವಾಗಲೂ ಅವರ ಕಸವನ್ನೆಲ್ಲ ಉತ್ತರೆ ಮಾಡೋದು ಎಲ್ಲ ಮಾಡಿದ್ದೇವೆ. ಮತ್ತು
ಈ ಹಿಂದಿನ ಸಮಿತಿಯವರು ಇಲ್ಲಿ ಗದ್ದೆ ಬೇಸಾಯ ಮಾಡಿಕೊಂಡಿದ್ರು. ನಾವು ಕೂಡ ಗದ್ದೆ ಬೇಸಾಯ ಮಾಡ್ಪುವ ಅದು ಉಂತಾಪುರ ಬುಡ್ಚಿ ಅಂತ ಮಾಡಿದೆವು. ಈಗ ನನಗೆ ಅದರ ತೊಂದರೆ ಗೊತ್ತಾಗ್ತದೆ. ನಮ್ಮ ವಿನಯ ಸುವರ್ಣನಿಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದೇನೆ. ಎಷ್ಟೊತ್ತಿಗೂ ಅವನಿಗೆ ಕಿರಿಕಿರಿ, ಮಳೆ ಬರುವಾಗ ನೀರು ಬರ್ತದೆ, ನೀರು ನಿಲ್ತದೆ ಅಂತೇಳಿ. ನಾನು ಅವನ ಬಗ್ಗೆ ನಾವು ಇಬ್ಬರು ಚರ್ಚಿಸಿದೆವು. ಗೆದ್ದೆ ಮಾಡುವಲ್ಲಿ 4 ಹನಿ ಬಂದರೆ ನೀರು ನೋಡಿ, ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಅಲ್ಲಿ ಗದ್ದೆ ಮಾಡೋದು, ಗದ್ದೆ ಮಾಡಿದಾಗ ಮಣ್ಣು ನುಸುಲಾಗ್ತದೆ. ಗದ್ದೆಯಲ್ಲಿ ಮಳೆ ಬರುವಾಗ ನೀರಿನ ಬೇರೆ, ಗುಡ್ಡೆಯಲ್ಲಿ ಇರುವಾಗ ಬೇರೆ. ರಥ ಬೀದಿ, ವ್ಯಾಪಾರದಾಗಿರಬೇಕು. ಅಲ್ಲಿ 2 ತಿಂಗಳ 3 ತಿಂಗಳ ಖಾಲಿ ಉಂಟಂತೇಳಿ ಗದ್ದೆ ಮಾಡಿದರೆ ಇದೇ ಅವಸ್ಥೆ. ಮೊನ್ನೆ 3 ಲೋಡ್ ಅವ ಜಲ್ಲಿ ಹಾಕ್ಸಿದ ನೋಡಿ. ಆ ಜಲ್ಲಿಗೆ ಅಲ್ಲಿ ಉಂಟು, ಪುನಃ ನಾಳೆ ತಿಂದು ಗದ್ದೆಗೆ ತೆಗೆಯುವುದು. ಅಲ್ಲಿ ಭತ್ತ ಆಗ್ತದೆ ಸರಿಯಾಗಿ. ಇದನ್ನೆಲ್ಲ ನಿಲ್ಲಿಸ್ತೇನೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಿರ್ಣಯ ತಗೊಳ್ತೇನೆ. ನೆಕ್ಸ್ಟ್ ಗದ್ದೆ ಬೇಸಾಯ ಇಲ್ಲ. ಹಾಗಿದ್ರೆ ಬೇರೆ ಯಾರಾದರೂ ಇದ್ದರೆ ಅಲ್ಲೆಲ್ಲ ಮಾಡ್ತೇವೆ. ಅದರಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ. ಈಗ ದೇವಸ್ಥಾನ ವತಿಯಿಂದ ಬೇಡ, ಇದು ಇನ್ನೊಬ್ಬರು ಫ್ರೀಯಾಗಿ ಕೊಡ್ತಾರೆ ಅಂತೇಳಿ. ನಮಗೆ ಅಲ್ಲಿ ಗದ್ದೆ ಹಾಳುವಾಗಬಾರ್ದು, ಡ್ರೈನೇಜ್ ವ್ಯವಸ್ಥೆ ಆಗಬೇಕು. ವ್ಯಾಪಾರದವರಿಗೆ 4 ಮಳೆ ಬಂದಾಗ ಅಲ್ಲಿ ಎಷ್ಟು ತೊಂದರೆ ಗೊತ್ತುಂಟ, ಎಷ್ಟು ಪಾಪದವರಿಗೆ ತೊಂದರೆ ಆಗಿದೆ. JCP 4 ದಿವಸದಲ್ಲಿ ವಿನಯ ಸುವರ್ಣರವರು ಬಹಳ ಅಚ್ಚುಕಟ್ಟಾಗಿ ಆದಷ್ಟು ನೀರೆಲ್ಲ ಹೋಗುವಾಗ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಆದರೂ ಮಳೆ ಅಲ್ವಾ, ಎಷ್ಟಾದರೂ ನಮಗೆ ಕೂಡಿತ್ತು. ಅಷ್ಟು ಅಲ್ಲಿ ಗ್ರೌಂಡ್ ಹಾಳಾಗಿದೆ, ಅಷ್ಟು ನಮಗೆ ಹೆಚ್ಚು ಖರ್ಚೇ ಆಗಿದೆ ದೇವಸ್ಥಾನಕ್ಕೆ. ಇನ್ನು ಮುಂದೆ ಗದ್ದೆ ಬೇಸಾಯ ಮಾಡುವುದನ್ನು ನಾವು ನಿಲ್ಲಿಸ್ತೇವೆ. ಅದು ಮೊನ್ನೆಗೆ ಲಾಸ್ಟ್. ಹಾಗೆ ಇನ್ನು ಮುಂದಿನ ಈ ದೇವಸ್ಥಾನದಲ್ಲಿ ಏನು ಆಗು ಹೋಗುಗಳುಂಟು ಆ ಕೆಲಸಕ್ಕೆ ತಕ್ಷಣ ಇನ್ನು ಕೈ ಹಾಕ್ತೇವೆ. ಜಾತ್ರೆಯ ನಮಗೆ ಈಗ ಜಾತ್ರೆಯಲ್ಲಿ ಕೂಡ ಒಳ್ಳೆ ಸೇವಾ ಕಾರ್ಯಕ್ರಮ ಆಗಿದೆ. ಎಲ್ಲ ಸೇವೆಗಳು ಬಂದಿವೆ, ಜನಸಂಖ್ಯೆ ಹೆಚ್ಚು ರೀತಿಯಲ್ಲಿ ಬಂದಿದೆ. ಅಂದರೆ ಅಷ್ಟು ಲಾಯಕು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಆದ ಕಾರಣ ಈಗ ನೋಡಿ, ನಮ್ಮ ಇದು ಬೇಟೆ ಸವಾರಿ ಹೋಗುವಾಗ ಕಳೆದ ಸಲ 70,000 ಬಂದರೆ ಈ ಸಲ 82, 83 ಸಾವಿರ, 10-13 ಸಾವಿರ ಜಾಸ್ತಿ ನೋಡಿ. ಬಟ್ಟಲು ಕಾಣಿಕೆಯಲ್ಲಿ ಕಳೆದ ಸಲ 4 ಲಕ್ಷ, ಈ ಸಲ 4,83,000, 83,000 ಬಟ್ಟಲು ಕಾಣಿಕೆಯಲ್ಲಿ ಜಾಸ್ತಿ. ಈಗ ಖರ್ಚು ಜಾಸ್ತಿ ಉಂಟು, ಉತ್ಪತ್ತಿಯೂ ಜಾಸ್ತಿ. ಆದರೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ, ಭಕ್ತರು ಸ್ಪಂದಿಸಿದ್ದಾರೆ. ಯಾವುದನ್ನು ಕೇಳಿದ್ದನ್ನು ಇಲ್ಲ ಅಂತ ನಾವು ಹೇಳಲಿಲ್ಲ. ಎಷ್ಟೋ ಜನ ಮಹಿಳೆಯರು, ಎಷ್ಟೋ ಯುವಕ ಮಂಡಲರು, ಎಷ್ಟೋ ನೀವಲ್ಲಿ ನೋಡಿದ್ದೀರಿ, ಎಷ್ಟು ಕರಸೇವಕರು ಬಂದಿದ್ದಾರೆ. ಯಾವುದಾದ್ರೂ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಯಾವುದಾದ್ರೂ ಒಂದು ಅಹಿತಕರ ಘಟನೆ ಆಗಿದೆ? ಪೊಲೀಸ್ ಸಿಬ್ಬಂದಿಯವರು ಲೆಕ್ಕದ ಹೆಚ್ಚು ಪೊಲೀಸ್ ಸಿಬ್ಬಂದಿ ಇರಲಿಲ್ಲ. ಮತ್ತು ಜಾತ್ರೆ ಅಂದರೆ ಸಣ್ಣ ಪುಟ್ಟ ಕೆಲಸ ಏನಾದರೂ ಆಗ್ತದೆ. ಒಬ್ಬ ನನಗೆ ಫೋನ್ ಮಾಡಿ ಹೇಳಿದ, ಅಧ್ಯಕ್ಷರೇ ನೀವೆಲ್ಲಿದ್ದೀರಿ? ನಾನು ಅನ್ನ ಛತ್ರದಲ್ಲಿದ್ದೇನೆ. ಏನಂತ ಹೇಳಿದೆ, ಇದು ನನ್ನ ಎದುರು ಇಲ್ಲಿ ಒಬ್ಬ ಅಂಗಡಿ ಇಟ್ಟಿದ್ದಾನೆ, ವ್ಯವಸ್ಥೆ ಮಾಡಿ ಏನಂತೆ. ಈಗ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ವಿನಯರ ಹತ್ರ, ಲೋಕೇಶ್ ಗೌಡನ ಹತ್ರ ಎಲ್ಲ ಹೇಳಿದೆ. ತಕ್ಷಣ ಕಳಿಸಿದೆ. ಆಗ ಪುನಃ ಅವನದ್ದು ಫೋನ್, ನೀವು ಬರ್ತೀರಾ, ನಾನು ತೆಗೆದು ಬೀಸಾಕ್ಬೇಕಂತೇಳಿ. ಮತ್ತೆ ನಾನು ಹೋಗಿ ಅವನಿಗೆ ಅದನ್ನೆಲ್ಲ ವಿವರಣೆ ಹೇಳಿ ಅವನಿಗೆ ಅವ ಮಾಡಿದ್ದು ತಪ್ಪು ಅಂತ ಹೇಳುವುದನ್ನು ಅರಿವು ಮಾಡುವಂಥ ಕೆಲಸ ನಮ್ಮ ಸಮಿತಿಯಿಂದ ಮಾಡಿದರು. ಲೋಕೇಶ ಗೌಡ ಮಂಟ್ಯರ ಬಲ್ಲಿ ಹಾಗೆ ಹೀಗೆ ಅಂತೇಳಿ ಭಾರಿ ಬೇಸರ ಆಯಿತು ಅವನಿಗೆ. ಅಂದರೆ ಅಷ್ಟು ಆ ರೀತಿ ನಾವು ಹೋಗಿದ್ದೇವೆ. ತಾಳ್ಮೆ ಇರುವಲ್ಲಿ ತಾಳ್ಮೆ, ಏನು ಹೇಳಬೇಕು ಇದು ಮಾಡುವಲ್ಲಿ. ಒಟ್ಟಾರೆ ಮಹಾಲಿಂಗೇಶ್ವರ ದೇವರ ಜಾತ್ರೆಯೋತ್ಸವವು ವಿಜೃಂಭಣೆಯಿಂದ, ಸಡಗರದಿಂದ, ಸಂಭ್ರಮದಿಂದ ಆಗಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ಈ ಜಾತ್ರೆ ಬರುವ ವರ್ಷ 100ಕ್ಕೆ 100 ನಾನು ಸಕ್ಸಸ್ ಮಾಡಿ ಇದೇ ರೀತಿಯ ಕರಸೇವಕರ ಪ್ರೀತಿ ವಿಶ್ವಾಸಗಳೆಲ್ಲ ಇರ್ತದೆ. ಕರಸೇವಕರು ಭಕ್ತಾದಿಗಳಿಗೆ ಏನಾಗಬೇಕಂದ್ರೆ ದೇವರಿಗೆ ಚೆಂದಾಗಿ ಕೈ ಮುಗಿಬೇಕು, ಅನ್ನ ಪ್ರಸಾದ ಸರಿಯಾಗಿ ಸಿಕ್ಕಬೇಕು. ಅದು 2 ಸಿಕ್ಕಿದರೆ ಸಾಕು. ಅವರು ಮತ್ತೆ ನೆಲದ ಮೇಲೆ ನಿಂತುಕೊಳ್ಳುವುದಿಲ್ಲ. ಎಂಥ ಕೆಲಸ ಆಗಬೇಕು ಅಧ್ಯಕ್ಷರಂತೇಳಿ ಮಾಡಿಕೊಟ್ಟ ಇವತ್ತು ಕರಸೇವಕರ ದಂಡೇ ನಮ್ಮೊಂದಿಗೆ ಇದೆ. ಎಲ್ಲ ಪಕ್ಷಾತೀತವಾಗಿ ಇವತ್ತು ಇಲ್ಲಿ ಪಾಲ್ಗೊಂಡಿದ್ದಾರೆ. ಅದನ್ನು ನಾವು ಅವರ ಸೇವೆಯನ್ನು ಯಾವ ಮರೆಯುತ್ತಿಲ್ಲ. ಕರಸೇವಕರು ಖಂಡಿತವಾಗಿಯೂ ನಮ್ಮ ದೇವಸ್ಥಾನದ ಆಸ್ತಿ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇವತ್ತಿನ ಕಾರ್ಯಕ್ರಮ ಅಲ್ಲಿ ಒಂದು ಸಾಧಾರಣ 2 ಲಕ್ಷವರೆಗೆ ಅನ್ನಪ್ರಸಾದ ಸ್ವೀಕರಿಸಿದೆ ನೋಡಿ. 10 ದಿವಸದಲ್ಲಿ 10,000 ಜನ ಆದರೆ ಎಷ್ಟಾಯಿತು? 1 ಲಕ್ಷ ಆಯಿತು. ಆ ಜಾತ್ರೆಯೋತ್ಸವದಲ್ಲಿ 45,000 ಜನ ಆಗಿದೆ. ನಿಮ್ಮ ವಿಶ್ವ ಕಾರ್ಯಕ್ರಮದ ದಿವಸ 16,000 ಜನದಿಂದ ಮೇಲೆ ಹೋಗಿದೆ. ನಮ್ಮ ಶಾಸಕರು ಹೇಳಿದರು,
ಇದು ರಾತ್ರಿ ಕೂಡ ಊಟ ಕೊಡಬೇಕಂತೇಳಿ. ನಾನು ಹೇಳಿದೆ ಸಾಧ್ಯ ಇಲ್ಲ ಸರ್, ಅದು ರಾತ್ರಿ ಎಲ್ಲ ಊಟ ಕೊಡಲಿಕ್ಕೆ ನಮಗೆ ಈಗ ಆ ವ್ಯವಸ್ಥೆಗೆ ನಾವು ಅಷ್ಟು ಹೋಗಲಿಲ್ಲ ಅಂತೇಳಿ. ಅವರ ಮಾತು ಸರಿಯಾಯಿತು. ಅಂದರೆ ಅನ್ನಪ್ರಸಾದ 9-9:30 ಗಂಟೆಯವರೆಗೆ ಮುಗೀತದೆ. ಅದು ಇಷ್ಟು ಗಂಟೆ ಅಂತ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಅವ ರೋಹನ್ ರಾಜ್ ಅಂತ ಬಂದಿದ್ದಾನೆ, ಅವನಿಗೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದೇನೆ ನಾನು. ಅವ 5 ಗಂಟೆಗೆ ಆಗುವಾಗ ಹೇಳಲಿಕ್ಕೆ ಶುರು ಮಾಡಿದ, ಅಣ್ಣರೇ ಇವು 1 ಮೈಲು ದೂರ ಉಂಡು, ಎಂಚ ಇರು ಉಂತ ಬಾರ ಅಂತೇಳಿ, ಪಿರಾರಿ ಪಾಡ್ಲೆ ಅಂತೇಳಿ. ಈಗ ಹಾಗೆ ಪಾಡ್ಲೆ ಅಂತೇಳಿ ಹೇಳಿ 9:30 ಗಂಟೆವರೆಗೆ ಊಟ ಕೊಟ್ಟಿದ್ದೇವೆ. ರಾತ್ರಿ ಕೇಳಿ, ನೀವು ಯಾರ ಹತ್ರ ಆದರೂ ಕೇಳಿ. ಮತ್ತು ಸ್ಟೀಲ್ ಬಟ್ಲು ಅದೆಲ್ಲ ಕ್ಲೀನಿಂಗ್ ಉಳಿಯುವುದು ಭಂಗ. ಹಾಳೆ ತಟ್ಟೆಯನ್ನೇ ಕೊಟ್ಟಿದ್ದೇವೆ. ರೈತರಿಗೂ ಒಂದು ಪ್ರಯೋಜನ ಆಗ್ತದೆ, ಹಾಳೆ ತಟ್ಟೆ ಕ್ಲೀನ್ ಇರ್ತದೆ, ಹಾಳೆ ತಟ್ಟೆಯಲ್ಲಿ ಊಟ ಮಾಡಿ ಇದು ಮಾಡ್ತದೆ. ಬಟ್ಟಲಲ್ಲಿ ಕೆಲವರು ಸರಿ ತುಳಿಯುವುದಿಲ್ಲ, ಇದು ತುಳಿಯೋದಿಲ್ಲ, ಪ್ರಾಬ್ಲಮ್ ಇರ್ತದೆ. ಆದ ಕಾರಣ ಹಾಳೆ ತಟ್ಟೆಯಲ್ಲೇ ಊಟ ಕೊಟ್ಟದ್ದು. ಯಾವಾಗಲೂ ಸಾರು, ಪಲ್ಯ, ಸಾಂಬಾರು ಅದರ ಬಗ್ಗೆ ಎಲ್ಲ ನಾನು ಹೆಚ್ಚು ಹೇಳುವುದಿಲ್ಲ. ಪಿಡಿ ಮದ್ದು ಹೇಗೆ, ಇದು ಹೇಗೆ ಎಲ್ಲ ನಿಮಗೆ ಗೊತ್ತುಂಟು, ಭಕ್ತರಲ್ಲೇ ನೀವು ಕೇಳಿ. ಅಂಥ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ಬರುವ ಸಲ 100ಕ್ಕೆ 100 ಈ ಜಾತ್ರೆಯನ್ನು ಸಕ್ಸಸ್ ಮಾಡಿ ಕೊಡ್ತೇವೆ. ಮತ್ತು ಇನ್ನು ನಮ್ಮ ಲೆಕ್ಕಕ್ಕೆಲ್ಲ ಆಗಿ ಈ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಶಾಸಕರೊಂದಿಗೆ ಚಿಂತನೆ ಮಾಡ್ತೇವೆ. ಏನು ಕೆಲಸ ಕಾರ್ಯಗಳು ಆಗಬೇಕು ಅದನ್ನು ಮುಂದುವರಿಸ್ತೇವೆ. 4 ತಿಂಗಳಲ್ಲಿ ನಾವು ಮಾಡಿದ ಕೆಲಸ ಕಾರ್ಯದಲ್ಲಿ ನಮಗೆ ಬೇಕಷ್ಟು ತೃಪ್ತಿ ಇದೆ. ಇನ್ನೂ ಫಾಸ್ಟ್ ಹೋಗಬೇಕಾಗ್ತದೆ. ನೋಡಿ, ಇರುವುದು 3 ವರ್ಷ, 2.5 ವರ್ಷ ಆಗ್ತಾ ಅಲ್ಲ, ಇದು 4 ತಿಂಗಳ ಆಗ್ತಾ ಬಂತು. ಈ 4 ತಿಂಗಳ ಕೆಲಸದಲ್ಲಿ ನಮಗೆ ಬಹಳ ತೃಪ್ತಿ ಇದೆ. ಆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ, ಮತ್ತು ಉಳ್ಳಾಲ್ತಿ ಅಮ್ಮನವರ ಆಶೀರ್ವಾದದಿಂದ, ಮತ್ತು ಶ್ರೀ ರಕ್ತೇಶ್ವರಿಯ ಅದು ಅದ್ಭುತ ಶಕ್ತಿ, ಅದನ್ನು ಯಾವತ್ತೂ ನಾವು ಮರಿಲಿಕ್ಕಿಲ್ಲ. ಅಂದರೆ ನಾನು ಹೇಳಿದೆಲ್ಲ, ಪಲ್ಲ ಪೂಜೆ ಮಾಡು, ಇಲ್ಲಿ ಚಪ್ಪರ ಹಾಕು, ಅದು ಮಾಡು, ಇದು ಮಾಡು ಅಂತ ಹೇಳಿದು ನಮಗೆ ಒಂದು ಶಕ್ತಿ ಹೇಳುತ್ತದೆ. ಅದು ನಾನು ಭಾವಿಸುತ್ತೇನೆ. ಅಂದರೆ ನೋಡಿ, ನಾವು ಮಾವಿನಕಾಯಿ, ಉಪ್ಪಿನಕಾಯಿ ಸೀದಾ ಕರಡಿಗೆಯಲ್ಲಿಯೂ ಸಿಗ್ತದೆ. ದಿಗ್ವಿಜಯ ಭಾಗದಾಗೆ ಉಂಟು, ಇಷ್ಟು ದೊಡ್ಡ. ಪ್ರತಿ ಸಲ ಕೂಡ ಮಾವಿನಕಾಯಿಯನ್ನು ತರಿಸಿ ತುಂಡು ಮಾಡಿ ಉಪ್ಪಿನಕಾಯಿ ಹಾಕಿಸಿದ್ದೇನೆ. ಆ ನಮೂನೆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ನೋಡಿ, ನನಗೆ ಇಲ್ಲಿ ಸುತ್ತಮುತ್ತ ಇರೋರು ಬಂದರೆ ಸೋಮವಾರ ಬರುವಾಗ ನಮಗೆ ಎಷ್ಟು ಭಕ್ತರು ಕಾಣ್ತದೆ. ಮಹಾಲಿಂಗೇಶ್ವರ ದೇವರಿಗೆ ದುಬೈಯಲ್ಲಿ, ಬಾಂಬೆಯಲ್ಲಿ, ಡೆಲ್ಲಿಯಲ್ಲಿ ಇಷ್ಟು ದೊಡ್ಡ ಭಕ್ತರಿದ್ದದ್ದು ಅಂತ ಹೇಳಿದರೆ ನನಗೆ ಜಾತ್ರೆಯಲ್ಲಿ ಗೊತ್ತಾದದ್ದು. ಎಷ್ಟೋ ಈ ಬ್ರಹ್ಮರಥ ಸೇವೆ ಮಾಡೋದು, ಇದು ಮಾಡೋದೆಲ್ಲ ಹೇಳುವಾಗ ವಿಡಿಯೋ ನೋಡಿ ಅದನ್ನೆಲ್ಲ ಕೆಲವು ವಿಷಯಗಳ ಬಗ್ಗೆ ಎಲ್ಲ ಅವರು ಕೇಳಿ ಇದು ಮಾಡಿ ಬಂದಿದ್ದಾರೆ. ನಂತರ ದಿವಸ ಇನ್ನು ನೆಕ್ಸ್ಟ್ ಜಾತ್ರೆ ಆಗುವಾಗ ಎಲ್ಲಿ ದುಬೈಯಲ್ಲಿ ಇರಲಿ, ಬಾಂಬೆಯಲ್ಲಿ ಇರಲಿ, ಬೆಂಗಳೂರು ಎಲ್ಲೇ ಇರಲಿ, ಮಹಾಲಿಂಗೇಶ್ವರ ದೇವರ ಭಕ್ತರನ್ನು 100ಕ್ಕೆ 100 ಭಕ್ತರನ್ನು ಇಲ್ಲಿಗೆ ಕರೆಸುವಂಥ ಕೆಲಸವನ್ನು ಮಾಡ್ತೇನೆ. ಅವರು ಬರ್ತಾರೆ, ಸಹಾಯವು ಕೂಡ ಮಾಡ್ತಾರೆ. ಎಷ್ಟೋ ಜನ ನನ್ನ ಹತ್ರ ಹೇಳಿದ್ದಾರೆ, ನನಗೆ ಸೂತಕ ಬರಲಿಕ್ಕೆ ಆಗೋದಿಲ್ಲ, ಇಕೊಳ್ಳಿ ಇಷ್ಟು ದುಡ್ಡು ಉಂಟು ತೆಕ್ಕೊಳ್ಳಿ ಅಂತೇಳಿ. ಅನ್ನ ಪ್ರಸಾದಕ್ಕೆಲ್ಲ ಒಳ್ಳೆ ಇದು ಬಂದಿದೆ. ನನ್ನ ಲೆಕ್ಕದಲ್ಲಿ ಜಾತ್ರೆಯ ಎಷ್ಟು ನಾವು ಲೆಕ್ಕಾಚಾರ ಮಾಡಿ ಇದು ಮಾಡಿದರೂ ನಮಗೆ ಜಾತ್ರೆಯ ದುಡ್ಡು ಉಳಿತದೆ. ಜೀರ್ಣೋದ್ಧಾರದ ಬಗ್ಗೆ ಶಾಸಕರು ಈಗಾಗಲೇ ಇನ್ನು ಜೀರ್ಣೋದ್ಧಾರ ಸಮಿತಿ ಆಗಿದೆ, ಫೈನಲ್ ಅಂತ ಆಗಲಿಲ್ಲ. ಅದನ್ನು ಕಳಿಸಿ 2 ತಿಂಗಳಲ್ಲಿ ಜೀರ್ಣೋದ್ಧಾರ ಸಮಿತಿ ಆಗಿ ಮತ್ತು ನಮಗೆ ಎಂಥ ಅನುದಾನಗಳು ಬರುವುದನ್ನು ಅದನ್ನು ಆದಷ್ಟು ಬೇಗ ತರಿಸಿ ನಮ್ಮ ಕೆಲಸವನ್ನು ಶುರು ಮಾಡ್ತೇವೆ. ಭಕ್ತರಲ್ಲಿ ಎಲ್ಲರ ಹತ್ರ ಇದಕ್ಕೆ ಸಹಕರಿಸಬೇಕಂತ ಭಕ್ತರ ಕಡೆಗೆ ಕೇಳ್ತೇನೆ. ಕೇಳಿಸಿ ಏನು ಎಲ್ಲ ಕಾರ್ಯಕ್ರಮಗಳು ನೋಡಿ, ತಡೆಗೋಡೆ ಈಗ ಅಲ್ಲಿ ಮೊನ್ನೆ ಜಾತ್ರೆಯಿಂದಾಗಿ ನಿಲ್ಲಿಸಿದ್ದು, ಇಲ್ಲದ್ರೆ ಈ ಭಾಗದಲ್ಲಿ ಪೂರ್ತಿ ಆಗ್ತಿತ್ತು. ಹಾಗೆ ತಡೆಗೋಡೆ, ರೋಡಿನ ವ್ಯವಸ್ಥೆ, ಕೆರೆ ರಿಪೇರಿ, ಡ್ರೈನೇಜ್ ವ್ಯವಸ್ಥೆ, ಡ್ರೈನೇಜ್ ಎಲ್ಲ ಮಾಡಿದರೆ ಮತ್ತು ಸ್ವಲ್ಪ ಮಳೆ ಬಂದರೂ ವ್ಯಾಪಾರಕ್ಕೆಲ್ಲ ಏನೂ ತೊಂದರೆ ಇಲ್ಲ. ಆ ವ್ಯವಸ್ಥೆಯನ್ನೆಲ್ಲ ಮಾಡ್ತೇವೆ. ನಮಗೆ ಏನಂತ ಹೇಳಿದರೆ, ಈ ದೇವಸ್ಥಾನವನ್ನು ಹೇಗೆ ತಗೊಂಡು ಹೋಗ್ಬೇಕಂತೇಳೋ ಒಂದು ಇದು ನಮಗೊಂದು ಅದರ ಕೆಲವು ಹಿಡಿತ ಬಂದಿದೆ. ಆ ಹಿಡಿತ ಬಂತು. ಮತ್ತು ದೇವರ ಪ್ರೇರಣೆ ನಮಗೆ ಹೀಗೆ ಮಾಡು ಅಂತೇಳಿ ಹೇಳ್ತದೆ. ಇಂಥ ಕೆಲಸ ಮಾಡು, ಹೀಗೆ ಮಾಡು, ಇಂಥ ಹೊತ್ತಿಗೆ ಇದು ಮಾಡು ಅಂತ ಹೇಳೋ ಒಂದು ಶಕ್ತಿ ನಮ್ಮ ಹಿಂದೆ ಇದ್ದೇ ಇದೆ. ಅದು ನಾನು ಖಂಡಿತವಾಗಿ ಹೇಳ್ತೇನೆ. ಈಗ 4 ತಿಂಗಳಲ್ಲಿ ಮಾಡಿ ತೋರಿಸಿದ್ದೇನೆ. ಮುಂದಿನ ತಿಂಗಳಲ್ಲಿ ಇದರಿಂದ ಫಾಸ್ಟ್ ಇದರಿಂದ ಸ್ಲೋ ನಾವು ಆಗುವುದಿಲ್ಲ. ಇನ್ನು ಸ್ಲೋ ಆಗಲಿಕ್ಕೂ ಶಾಸಕರು ಬಿಡುವುದೂ ಇಲ್ಲ. ಹಾಗೆ ಒಳ್ಳೆಯ ಕೆಲಸವನ್ನು ಈ ಮುಂದಿನ ದಿವಸದಲ್ಲಿ ಏನಿದ್ರು ನಮ್ಮದು ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸ ಇದು ಒಂದೇ ನಮ್ಮ ಗುರಿ. ನಾನು ಮೊದಲೇ ಹೇಳಿದ್ದೇನೆ, ನಾನು ಈ ಕಮಿಟಿ ಬರುವಂಥ ಮೊದಲೇ 1 ವರ್ಷದ ಮೊದಲೇ ನನ್ನ ಮೇಲೆ FIR ಆಗಿ ಕೇಸ್ ಇತ್ತು. ದೇವಸ್ಥಾನದ
ವ್ಯವಸ್ಥಾಪನಾ ಸಮಿತಿಯ ಈಗ ಸೇರಬಾರ್ದು ಅಂತೇಳಿ ಎಲ್ಲ ಕಡೆ ಈಶ್ವರ ಭಟ್ರು ನನ್ನ ಹೆಸರು ಹೇಳ್ತಾ ಇದ್ದರು. ಭಕ್ತಾದಿಗಳು ಹೇಳಿದ್ದು, ನಾನು ಹೇಳಿದ್ದಲ್ಲ ಆಗ್ತಾನೆ ಅಂತೇಳಿ. ಹಾಗೆ ನನ್ನ ಮೇಲೆ ಮೊದಲೇ ಕೇಸ್ ಆಗಿತ್ತು. ಇದು ದೇವಸ್ಥಾನದ ವಿಷಯಕ್ಕೆ ಅಂತೇಳಿಯೂ ನನಗೆ ಗೊತ್ತಿತ್ತು. ಅದಕ್ಕೆ ಮತ್ತೆ ನಂತರ ರಿಪೋರ್ಟ್ ಆಗಿದೆ, ಅದು ಏನು ಪ್ರಯೋಜನ ಆಗಲಿಲ್ಲ. ನಂತರ ಎಷ್ಟೋ ಟೀಕೆಗಳು ಬಂದಿದೆ, ಈಶ್ವರ ಭಟ್ರಿಗೆ ಕೊಡಬೇಡಿ, ಅವ ಹೀಗೆ ಅದನ್ನೆಲ್ಲ ವಿಡಿಯೋದಲ್ಲೆಲ್ಲ ಬಂದಿದೆ. ನಾನು ಯಾವುದಕ್ಕೂ ಅದನ್ನು ನೀನು ಹೀಗೆ ಹೇಳಿದ್ದೆ ಯಾಕೆ, ಅಲ್ಲಿ ನಾನು ಅಭಿವೃದ್ಧಿ ಮಾಡಿಕೊಂಡೇ ಹೋದೆ. ಎಷ್ಟೋ ಈಗಾಗಲೇ 2 ಕೇಸುಗಳುಂಟು. ಈಶ್ವರ ಭಟ್ರು ಬಂಗಾರ ಚಿನ್ನ ಕದ್ದಿದ್ದಾರೆ ಅಂತ ಹೇಳಿದರು, ಈಶ್ವರ ಭಟ್ರು ದರೋಡೆ ಮಾಡಿದ್ದಾರೆ ಅಂತ ಹೇಳಿದರು, ಈಶ್ವರ ಭಟ್ರು ಹೀಗೆ ಎಲ್ಲ ಹೇಳಿದರು. ಯಾವುದು ಹೇಳಿದರು ನಾನು ಯಾರನ್ನೂ ಟೀಕೆ ಮಾಡಲಿಲ್ಲ, ಅದನ್ನು ಕೇಳಲಿಕ್ಕೂ ಹೋಗಲಿಲ್ಲ, ಅದರ ಮೇಲೆ ಕಂಪ್ಲೇಂಟು ಕೊಡಲಿಲ್ಲ. ನನ್ನದು ಅಭಿವೃದ್ಧಿ ಒಂದೇ ಗುರಿ. ನಾನು ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿದ್ರು, ನಾವು ಮಾಡಿದ್ದೇವೆ ಅಂತ ಹೇಳಿದ್ದಕ್ಕೆ ಮೊನ್ನೆ ಇಲ್ಲಿ ಆದ ಕಾರ್ಯಕ್ರಮ ಇದರಲ್ಲಿ ಮೊಬೈಲೆಲ್ಲ ಒಬ್ಬರು ಹಾಕ್ತಾರೆ ಅಂತ ಹೇಳಿದಕ್ಕೆ ನಾನು ಅದನ್ನು ಕಡೆಗಣಿಸಲಿಕ್ಕೆ ನಾನು ಹೋಗುದು, ಅದರ ಬಗ್ಗೆ ನಾನು ಆಲೋಚನೆ ಮಾಡೋದಿಲ್ಲ. ನನ್ನ ಬಗ್ಗೆ ಏನು ಹೇಳಿ ಯಾರೇ ಇದು ಮಾಡಲಿ, ನಾನು ಮಾಡಿದ ಕೆಲಸದಲ್ಲಿ ನನಗೆ ತೃಪ್ತಿ ಬೇಕು. ನೋಡಿ, ಇಲ್ಲಿ ಮನೆ ತೆರವು ಮಾಡುವ ಕೆಲಸ ಮಾಡಿದೆವು. ಅದರಲ್ಲಿ ಇದು 22,43,000 ರೂಪಾಯಿ ನಾವು ಕೊಟ್ಟಿದ್ದೇವೆ. ಅದು ದೇವರಿಗೂ ಗೊತ್ತುಂಟು, ತೆಕ್ಕೊಂಡವರಿಗೂ ಗೊತ್ತುಂಟು. ಮತ್ತು ಅನ್ನ ಪ್ರಸಾದಕ್ಕೆ ಮಹತ್ವ ಕೊಟ್ಟೆ. ಜಾತ್ರೆಯನ್ನು ಹೇಗೆ ಮಾಡಿದ್ದೇವೆ ಅಂತೇಳಿ ಭಕ್ತರಿಗೆ ಕೊಟ್ಟಿದ್ದೇವೆ. ಎಷ್ಟು ಜನಸಂಖ್ಯೆ, ಇತಿಹಾಸದಲ್ಲಿ ಅಷ್ಟು ಜನಸಂಖ್ಯೆ ಸೇರಲಿಲ್ಲ ಅಂಥೇಳಿ ಎಲ್ಲರೂ ಹೇಳ್ತಾರೆ, ಅಷ್ಟು ಜನ ಸೇರಿದ್ದಾರೆ. ಟೀಕೆ ಈಶ್ವರ ಭಟ್ರ ಮೇಲೆ ಇನ್ನೂ ಬರಲಿ, ನನಗೆ ಏನಾಗುವುದಿಲ್ಲ. ನನ್ನ ತೋಟದಲ್ಲಿ ಅಡಿಕೆಯೂ ಕಡಿಮೆ ಆಗುವುದಿಲ್ಲ, ನನ್ನ ವೇಗವೂ ಕುಂಠಿತ ಆಗುವುದಿಲ್ಲ. ನಾನು ಅಭಿವೃದ್ಧಿ ಮಾಡಿಯೇ ಮಾಡ್ತೇನೆ. ಇನ್ನೂ 10 ಕೇಸು ದೇವಸ್ಥಾನದ ಬಗ್ಗೆ ನನ್ನ ಮೇಲೆ ಬಿದ್ದರೂ ನಾನು ಹೆದರುವುದಿಲ್ಲ. ಯಾಕೆಂತ ಹೇಳಿದರೆ, ನನಗೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಉಂಟು, ಒಂದು ಭಕ್ತರ ಸಹಕಾರ ಉಂಟು. ಇವತ್ತು ಒಬ್ಬರು 2 ಜನ ಹಾಕ್ತಾರೆ, 4-5 ಮಂದಿ ಹಾಕಲಿ, 10 ಮಂದಿ ಹಾಕಲಿ, ಆದರೆ ಲಕ್ಷ ಕಟ್ಟಲೆ, ಕೋಟಿ ಕಟ್ಟಲೆ ಭಕ್ತರ ಸಹಕಾರ ನನಗೆ ಉಂಟು, ಅವರ ಬೆಂಬಲ ಉಂಟು. ಅದು ಇವರ ಬೆಂಬಲ ಮುಂದೆ ಅದೊಂದು ತೃಣ ಸಾಮಾನು. ಇನ್ನೂ ಟೀಕೆಗಳು ಬರಲಿ, ಏನು ಬೇಕಾದರೂ ಹೇಳಿ, ನಾನು ಅದಕ್ಕೆ ಉತ್ತರ ಕೊಡೋದು ಅಭಿವೃದ್ಧಿಯಲ್ಲಿ. ಈಗ ಹೇಗೆ ಈಶ್ವರ ಭಟ್ರು ಏನಂತ ಹೇಳೋದನ್ನು ನಾನು ತೋರಿಸಿಕೊಟ್ಟಿದ್ದೇನೆ, ಅದರ ಬಗ್ಗೆ ನನಗೆ ತೃಪ್ತಿ ಉಂಟು. ಇನ್ನು ಅದೇ ರೀತಿ ನಾನು ಮುಂದುವರಿತೇನೆ. ಮುಂದಿನ ದಿವಸದಲ್ಲಿ ಈ ಮಹಾಲಿಂಗೇಶ್ವರ ದೇವಸ್ಥಾನ ಖಂಡಿತವಾಗಿಯೂ ಇಡೀ ಇತಿಹಾಸ ಪ್ರಸಿದ್ಧವಾಗ್ತದೆ. ನಮ್ಮ ಇದು 2.5-3 ವರ್ಷ ಆಗುವಾಗ ಯಾವ ರೀತಿ ಆಗ್ತದೆ ಅಂತ ಹೇಳಿದರೆ 700-800 ವರ್ಷ ಕಳೆದ್ರೂ ಮಾತಾಡಬೇಕು. ಅಶೋಕ್ ಕುಮಾರ್ ಅವರ ನೇತೃತ್ವಡು 800 ವರ್ಷದ ಹಿಂದೆ ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹೀಗೆ ಆಗಿದೆ ಅಂತ ಹೇಳುವುದನ್ನು ಭಕ್ತಾದಿಗಳು ಹೇಳುವಂಥ ಕೆಲಸವನ್ನು 3 ವರ್ಷದಲ್ಲಿ ನಮ್ಮ ಸಮಿತಿ ಮಾಡ್ತದೆ ಅಂತೇಳಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್, ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಬಹುಶಃ ಈ ಜಾತ್ರೆಯನ್ನು ಅತ್ಯಂತ ಯಶಸ್ವಿ ಮಾಡಬೇಕು, ಬಂದಂತಹ ಭಕ್ತರಿಗೆ ಯಾವುದೇ ರೀತಿ ಕೊರತೆಗಳಾಗದ ಹಾಗೆ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂಥದ್ದು ತಮ್ಮ ಕನಸಾಗಿತ್ತು. ಬಹುಶಃ ಅದು ಆ ದೇವರ ಆಶೀರ್ವಾದದಿಂದ ಈಡೇರಿದೆ. ಬಹುಶಃ ಮುಂದಿನ ಜಾತ್ರೆಗಳು ಅಥವಾ ಮುಂದಿನ ಉತ್ಸವಗಳು, ಕಾರ್ಯಕ್ರಮಗಳು ಇದಕ್ಕಿಂತ ಅದ್ಧೂರಿಯಾಗಿ ಆಗಲಿ, ಬಂದಂತಹ ಭಕ್ತರೆಲ್ಲರೂ ಕೂಡ ಆರಾಮದಲ್ಲಿ ಶ್ರೀದೇವರ ದರ್ಶನವನ್ನು ಪಡೆದು ತೆರಳುವಂತಾಗಲಿ ಅನ್ನೋದು ನಮ್ಮ ಹಾರೈಕೆಗಳು. ಧನ್ಯವಾದಗಳು. ಎಸ್, ಇದಿಷ್ಟು ಈ ಬಾರಿಯ ಜಾತ್ರೆಯ ಒಂದಷ್ಟು ವಿಶೇಷತೆಗಳು, ಜೊತೆಗೆ ಭಕ್ತರಿಂದ ಅಥವಾ ಹೊರಗಡೆಯಿಂದ ಯಾವ ರೀತಿಯ ಪ್ರತಿಕ್ರಿಯೆಗಳು, ಸ್ಪಂದನೆಗಳು ಸಿಕ್ಕಿದೆ, ಮತ್ತೆ ಸಮಿತಿಗೆ ಎಷ್ಟು ಖುಷಿ ಇದೆ ಅನ್ನುವಂಥದ್ರ ಬಗ್ಗೆ ಅಧ್ಯಕ್ಷರಾಗಿರುವಂತಹ ಪಂಜಗುಡ್ಡ ಈಶ್ವರ ಭಟ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ಮಾಹಿತಿಗಳು. ಲೋಕೇಶ್ ಬನ್ನೂರು ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.